ಈ 100% ಹಿಂಗೆ ಹೋದ್ರೆ ಸುಬ್ರಹ್ಮಣ್ಯ ಹೋಗ್ಬೋದಿತ್ತು. ಕೋಟ್ಯಾನು ಕೋಟಿ ದುಡ್ಡು ತಿಂದಾಕ್ತಾ ಇದಾರೆ ಈ ಭ್ರಷ್ಟಾಧಿಕಾರಿಗಳು, ದೇಶ ಲೂಟಿಕೋರರು. ಎಷ್ಟೋ ಜನ ಬಂದ್ಬಿಟ್ಟು ನೇರ ಹೋಗ್ತಾ ಇದಾರೆ. ನೀವು ಯಾವ ಭಾಷೆಯಲ್ಲಿ ಹೇಳ್ಬೇಕು ಸ್ವಾಮಿ? ಈ ಹಿಂದೆ ಈ ಹೋರಾಟ ಮಾಡಿದಕ್ಕೇನೆ ದೂರು ಕೊಟ್ಟದಾಗೆ ಇದೆಲ್ಲ ಮಾಡಿ ಹಾಕಿರೋದು. ಇಲ್ಲ ಇದು ಇರುತ್ತಿಲ್ಲ ನಿಮ್ಮ ಕರ್ಮಕಾಂಡಕ್ಕೆ ಬೇಕಾಬಿಟ್ಟು ಮಾಡ್ತಾ ಇದಾರೆ ಕೆಲಸ. ಜನ ಸಾಯಿಲಿ ಅಂತಲ್ಲ. ಇದು ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಯಾರೋ ಗುತ್ತಿಗೆದಾರರು ಮಾಡ್ತಾ ಇರುವ ಕೆಲಸ ಅಲ್ಲ. ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಅವರು ಬಂದು ಮಾಡ್ತಾ ಇದ್ದಾರೆ. ನೀವು ಹಾಗೆಲ್ಲ ಹೇಳ್ರಿ ಸ್ವಾಮಿ, ನಾವು ಮಾಡ್ತೀವಿ. ನಾವು ಆನಂತರ ದೂರು ಕೊಟ್ಟ ನಂತರ ಒಂದು ಹಂತಕ್ಕೆ ಎಲ್ಲ ಮಾಡಿದ್ದಾರೆ. ನಿಮ್ಮಿಷ್ಟಕ್ಕೆಲ್ಲ ಮಾಡ್ಲಿಕ್ಕೆ ನಾವು ಬಿಡಲ್ಲ. ಅವರು ಸೌಜನ್ಯದಿಂದ ಹೋಗಿದ್ದಾರೆ. ಇನ್ನು ನಮಗೆ ಆರಾಮ, ನೀವು ಎನಿಸಬೇಡಿ. ನಿಮ್ಮನ್ನು ಯಾರನ್ನು ಬಿಡಲ್ಲ. ನೀವು ತಿನ್ನಿ, ಬೇಡದಲ್ಲ ತಿನ್ನಿ. ನೀವು ತಿನ್ಲಿಕ್ಕೆ ಬಿದ್ದಿರೋದು ಒಂದಿಷ್ಟು ತಿನ್ನಿ, ಜನರಿಗೆ ಒಂದಿಷ್ಟು ಸೇವ್ ಮಾಡಿ ಆನಂತರ ತಿನ್ನಿ. ನಿಮಗೆ ಯೋಗ್ಯತೆ ಇಲ್ಲ ಅದು ಹೇಳಿ, ನಮಗೆ ಯೋಗ್ಯತೆ ಇಲ್ಲ ಮಾಡ್ಲಿಕ್ಕೆ ಅಂತ. ಇದು ಮಾಡುವ ಕೆಲಸ ನಾವು ಮಾಡ್ಕೊಡ್ತೀವಿ ನಿಮಗೆ. ನೀವೆಲ್ಲ ಇಂಜಿನಿಯರಿಂಗ್ ಓದಿದವರ ನೀವೆಲ್ಲ. ಎಲ್ಲರೂ ನಮಸ್ತೆ. ಇದು ರಾಷ್ಟ್ರೀಯ ಹೆದ್ದಾರಿ 75 ಮಂಗಳೂರು ಬೆಂಗಳೂರು ಎರಡು ನಗರಗಳನ್ನು ಸಂಪರ್ಕ ಮಾಡೋಕ್ಕಂತ ಒಂದು ರಸ್ತೆ, ರಾಷ್ಟ್ರೀಯ ಹೆದ್ದಾರಿ. ಕೋಟ್ಯಾನು ಕೋಟಿ ದುಡ್ಡು ಹಾಕಿಬಿಟ್ಟು ರಸ್ತೆ ಕೆಲಸ ಮಾಡಿಸ್ತಾ ಇದ್ದಾರೆ. ಆದರೆ 3-4 ವರ್ಷದಿಂದ ಈ ಕೆಲಸ ಯಾವುದೂ ಆಗಿಲ್ಲ. ಇದು ನಾನಿವಾಗ ನಿಂತಿರೋದು ಪಿರಿಶಾಂತಿ ಅಂತ ಜಾಗ. ಪಿರಿಶಾಂತಿ ಅಂತ ಹೇಳಿದ್ರೆ ಈ ಕಡೆ ರೈಟ್ ಹೋದ್ರೆ ಮಂಗಳೂರು, ಇಲ್ಲಿಂದೊಂದು ಅರ್ಧ ಕಿಲೋಮೀಟ್ರು, ಅದು ಅರ್ಧ ಕಿಲೋಮೀಟ್ರ್ ಹೋಗಿ ರೈಟ್ ಹೋದ ಧರ್ಮಸ್ಥಳ. ಅಲ್ಲೇ ರಿಟರ್ನ್ ಬರುವಾಗ ಇಲ್ಲೇ ಲೆಫ್ಟ್ ಹೋದರೆ ಈ ಲೆಫ್ಟ್ ಸೈಡ್ ಹೋದ್ರೆ ಸುಬ್ರಹ್ಮಣ್ಯ ಹೋಗೋ ರಸ್ತೆ. ಇದು ರಾಜ್ಯ ಹೆದ್ದಾರಿ 37. ಈ ರಸ್ತೆ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿಂದ ರಸ್ತೆ ಒಂದು ದಾರಿ ಮಾಡಿದ್ರು. ಈಗ 100% ಹಿಂಗೆ ಹೋದರೆ ಸುಬ್ರಹ್ಮಣ್ಯ ಹೋಗ್ಬೋದಿತ್ತು. ಹಿಂಗೆ ದೊಡ್ಡ ಬೋರ್ಡ್ ಇತ್ತು. ಆದರೆ ಇವಾಗ ನೋಡಿ, ಈ ರಾಷ್ಟ್ರೀಯ ಹೆದ್ದಾರಿಯವರು ಜನರಿಗೆ ಮಾಡ್ತಾರೋ ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಒಂದು ವಿದ್ಯಾಭ್ಯಾಸಕ್ಕೆ ಅಂತ ಗೊಳಿಸ್ತಾರ. ವಿದ್ಯೆ ಇರುವವರ ಇಲ್ಲದವರ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ಒಂದು ಬೋರ್ಡ್ ಹಾಕ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ಬೋದು. ಕೋಟ್ಯಾನು ಕೋಟಿ ದುಡ್ಡು ತಿಂದಾಕ್ತಾ ಇದ್ದಾರೆ ಈ ಭ್ರಷ್ಟಾಧಿಕಾರಿಗಳು, ದೇಶ ಲೂಟಿಕೋರರು ತಿಂದಾಕ್ತಾ ಇದ್ದಾರೆ. ಈ ಸುಬ್ರಹ್ಮಣ್ಯ ಹೋಗೋ ರಸ್ತೆ ಈ ಕಡೆ ಒಂದು ಬೋರ್ಡ್ ಹಾಕಿ, ಅಲ್ಲಿ ಮುಂದೆ ಆಮೇಲೆ ಎಲ್ಲ ಟರ್ನ್ ಮಾಡಲಿಕ್ಕಿತ್ತ ಅಲ್ಲೊಂದು ಬೋರ್ಡ್ ಹಾಕ್ಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಎಷ್ಟೋ ಜನ ಬಂದ್ಬಿಟ್ಟು ನೇರ ಹೋಗ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಏನು ಗೊತ್ತಾಗ್ತಾ ಇಲ್ಲ, ಒಂದು ಬೋರ್ಡ್ ಹಾಕ್ಲಿಕ್ಕೆ ಯೋಗ್ಯತೆ ಇಲ್ಲವ ಅಂತ. ನೀವು ಯಾವ ಭಾಷೆಯಲ್ಲಿ ಹೇಳ್ಬೇಕು ಸ್ವಾಮಿ? ಇದೆಲ್ಲ ನಾವು ಹೇಳ್ಬೇಕಾ? ಈ ಹಿಂದೆ ನಾವು ಹೇಳೋದಕ್ಕೆ ಈ ಥರ ಒಂದು ಆರೋ ಮಾರ್ಕ್ ಹಾಕಿರೋದು, ರಾತ್ರಿ ಎಲ್ಲ ಕಾಣಿಸಲಿ ಅಂತೇಳಿ. ಈ ಹಿಂದೆ ಈ ಹೋರಾಟ ಮಾಡಿದಕ್ಕೇನೆ ದೂರು ಕೊಟ್ಟದಾಗೆ ಇದೆಲ್ಲ ಮಾಡಿ ಹಾಕಿರೋದು. ಇಲ್ಲ ಇದು ಇರುತ್ತಿಲ್ಲ ನಿಮ್ಮ ಕರ್ಮಕಾಂಡಕ್ಕೆ ಬೇಕಾಬಿಟ್ಟು ಮಾಡ್ತಾ ಇದ್ದಾರೆ ಕೆಲಸ. ಜನ ಸಾಯಿಲಿ ಅಂತಲ್ಲ. ನಿಮ್ಮ ಮನೆಯವರೆಲ್ಲ ಕಳಿಸಿ ಗೊತ್ತಾಗುತ್ತೆ ನಿಮಗೆ ಏನಾಗ್ತ ಅಂತ. ನಿಮ್ಮ ಮನೆಯವರೇ ನಿಮಗೆ ಬಂದು ಉಗಿತಾ ಇರಲಿ. ರಸ್ತೆ ಮಾಡುವಾಗ ಬದಲಿ ರಸ್ತೆ ವ್ಯವಸ್ಥೆ ಮಾಡಬೇಕು. ಇದು ಯಾವುದೋ ಒಂದು ಇಲ್ಲ. ಇಲ್ಲಿಯವರು ಕೇಳಲಿಕ್ಕೂ ಇಲ್ಲ, ಇಲ್ಲ ರಾಜ್ಯಕ್ಕೆ ಜನ ಮಾತಾಡಲಿಕ್ಕೂ ಇಲ್ಲ. ಅವ್ರಿಗೇನಂತೆ ಒಂದೊಂದು ಬಜೆಟ್ ತಂದು ಆರಿಸೋದು, ಅದು ಕಮಿಷನ್ ತಗೊಳ್ಳೋದು, ಸುಮ್ಮನೆ ಕೂತಿರೋದು, ಅದೇ ಆಗೋಯ್ತು. ಇದು ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಯಾರೋ ಗುತ್ತಿಗೆದಾರರು ಮಾಡ್ತಾ ಇರುವ ಕೆಲಸ ಅಲ್ಲ. ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶ ಅವರು ಬಂದು ಮಾಡ್ತಾ ಇದ್ದಾರೆ. ಅಲ್ಲಾದರೆ ಗೊತ್ತಾಗಲ್ವಲ್ಲ ಎಷ್ಟು ಕಮಿಷನ್ ಹೋಯ್ತು ಏನಂತ ಯಾರಿಗೂ ಹೇಳಲ್ವಲ್ಲ. ಇದಾಗ್ತಾ ಇರೋದು. ಇನ್ನು ಮುಂದೆ ಬೇಕಾದ್ರೆ ತೋರಿಸ್ತೀವಿ. ಒಂದು ಬೋರ್ಡ್ ಹಾಕಿದ್ದಾರೆ, ಮನೆಯಲ್ಲಿ ಸಣ್ಣ ಮಕ್ಕಳು ಸ್ಕೆಚ್ ಪೆನ್ನಲ್ಲಿ ಬರಿತಾ ಇರ್ತಾರ, ಅದೇ ರೀತಿ ಒಂದು ಹಾಕಿಬಿಟ್ಟಿದ್ದಾರೆ. ನೀವೇ ಹಾಗೆಲ್ಲ ಹೇಳ್ರಿ ಸ್ವಾಮಿ, ನಾವು ಮಾಡ್ತೀವಿ. ನಾವು ಜನಕ್ಕೆ ತೊಂದರೆ ಆಗೋದ ರೀತಿಯಲ್ಲಿ ಬೋರ್ಡ್ ಹಾಕಿ ಕೊಡ್ತೇವೆ ನಾವು. ಹೇಳಿ ನೀವು. ಇಲ್ಲ ನಾನೇ ಹಾಕ್ತೀನಿ ನೋಡಿ. ಇವಾಗ ಇಲ್ಲಿಂದ ಆ ಕಡೆ ಹೋಗ್ತಾ ಇರೋ ನಮ್ಮ ನೀತಿ ಟ್ರಸ್ಟ್ ಹೆಸರಲ್ಲಿ ಹಾಕ್ತೀನಿ. ಅಲ್ಲಿಂದ ಆ ಕಡೆ ಕಟ್ ಮಾಡೋದನ್ನ ಹಾಕ್ಕೊಡ್ತೇವೆ. ಕೆಲವರು ಹೋಗ್ತಾ ಇದ್ದಾರೆ ಸ್ಟ್ರೇಟ್ ನಮ್ಮ ಇಚಲಂಬಾಡಿ ಗ್ರಾಮಕ್ಕೆ ಬರುವವರೆಲ್ಲ ಹೋಗ್ತಾ ಇದ್ದಾರೆ ಎಲ್ಲಿ ಕಟಿಂಗ್ ಇದೆ ಅಂತ ಕೇಳಿ. ಅಂಥ ಪರಿಸ್ಥಿತಿ ತಂದು ಆಗ್ತಾ ಇದ್ದೀರಲ್ಲ ನಿಮ್ಮ ಯೋಗ್ಯತೆಗೆ. ಇನ್ನೂ ಸ್ವಲ್ಪ ಎಚ್ಚೆತ್ಕೊಳ್ಳಿ ನೀವೆಲ್ಲ. ಒಂದೆಲ್ಲ ಧೂಳು ಬರುವಾಗ ನೀರು ಹಾಕೋ ವ್ಯವಸ್ಥೆ ಇಲ್ಲ. ಅದಕ್ಕೆ ಮುಂಚೆ ನಾವೇ ದೂರು ಕೊಟ್ಟೋದಕ್ಕೆ ನೀರು ಹಾಕ್ತಾಯಿದ್ರು. ಅಲ್ಲಿ ಕಲ್ಲು ಹೊಡಿತಾ ಇದ್ರು, ಬೇಕಾಬಿಟ್ಟು ಹೊಡಿತಾ ಇದ್ರು. ಆನಂತರ ದೂರು ಕೊಟ್ಟ ನಂತರ ಒಂದು ಹಂತಕ್ಕೆ ಎಲ್ಲ ಮಾಡಿದ್ದಾರೆ. ಇವಾಗ ಮಾತಾಡಿಸ್ತಾಕ್ಕೆ ಯಾರಿಲ್ಲ ಅಂತೇಳಿ ನಿಮ್ಮ ಇಷ್ಟಕ್ಕೆ ಮಾಡ್ತಾ ಇರೋದು. ಇದು ನಡೆಯಲ್ಲ. ನಿಮ್ಮ ಇಷ್ಟಕ್ಕೆಲ್ಲ ಮಾಡಲಿಕ್ಕೆ ನಾವು ಬಿಡಲ್ಲ. ನೇತಾಯಿ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾಮಫಲಕ ಹಾಕುವಲ್ಲಿ ನಾಮಫಲಕ ಹಾಕಬೇಕು. ನೈಟ್ ನೋಡಿ ಇಲ್ಲಿ ಬರುವಾಗ ಗೊತ್ತಾಗಲ್ಲ, ಆ ಕೆಂಪು ಲೈಟ್ ಹಾಕೋದು ಅದನ್ನು ಹಾಕಬೇಕು. ಎಲ್ಲೋ ಒಂದೆರಡು ಕಡೆ ಹಾಕೋದಲ್ಲ. ಇಲ್ಲ ನಿಮ್ಮಲ್ಲಿ ಇನ್ನೂ ನಾವು ದೂರುಗಳು ಇನ್ನೂ ಪ್ರಾರಂಭ ಮಾಡ್ತೀವಿ. ನಾವು ಕೇಳಲಿಕ್ಕಿಲ್ಲ. ಸುಮ್ಮನೆ ಅವಾಗ ಇಲ್ಲಿ ನೀತಿ ಟೀಮ್ ಅವರು ಹೋರಾಟ ಮಾಡ್ತಾಯಿದ್ರು. ಅವರು ಸೌಜನ್ಯದಿಂದ ಹೋಗಿದ್ದಾರೆ. ಇನ್ನು ನಮಗೆ ಆರಾಮ, ನೀವು ಎನಿಸಬೇಡಿ. ನಿಮ್ಮನ್ನು ಯಾರನ್ನು ಬಿಡಲ್ಲ. ನಿಮ್ಮ ಮನೆಯೋ ಇಡೀ ಲೋಕಾಯುಕ್ತ ದಾಳಿ ಮಾಡೋರು ನಾವು ಬಿಡಲ್ಲ. ಅಂಥ ಕೆಲಸ ನಾವು ಮಾಡ್ತೀವಿ. ಸರ್ಕಾರಿ ಅಧಿಕಾರಿ ಎಚ್ಚೆತ್ಕೊಳ್ಳಿ. ನೀವು ತಿನ್ನಿ, ಬೇಡದಲ್ಲ ತಿನ್ನಿ. ನೀವು ತಿನ್ನಲಿಕ್ಕೆ ಬಿದ್ದಿರೋದು ಒಂದಿಷ್ಟು ತಿನ್ನಿ, ಜನರಿಗೆ ಒಂದಿಷ್ಟು ಸೇವ್ ಮಾಡಿ ಆನಂತರ ತಿನ್ನಿ. ಅಲ್ಲಿ ಹೋಗೋಣ, ಅಲ್ಲಿ ತೋರಿಸ್ಕೊಳ್ಳೋಣ. ಇವರಿಗೆ ಬೋರ್ಡ್ ಹಾಕಿದ್ದು ನಾಮಪದಕ ಹಾಕಿದಾರಲ್ಲ ಸ್ಕೆಚ್ ಪೆನ್ನಲ್ಲಿ ಬರೆದು, ಅದನ್ನು ಅಲ್ಲಿ ತೋರಿಸ್ಕೊಳ್ಳೋಣ ಬನ್ನಿ. ನೋಡಿ, ಸುಬ್ರಹ್ಮಣ್ಯ ಅಂತ ಹಾಕಿದ್ದಾರೆ. ಒಂದು ರಸ್ತೆ ಬೆಂಗಳೂರು ಅಂತ ಹಾಕಿದ್ದಾರೆ, ಒಂದು ಈ ಕಡೆ
ಏನೋ ಇವರ ಮನೆಯಲ್ಲೇ ನಾ ಮಕ್ಕಳು ಬರೀತಾ ಇರೋ ಆ ಸ್ಕೆಚ್ ಪೆನ್ನಲ್ಲಿ ಬಂದು ಬರೆದು ಹಾಕಿರೋಂತ ಕಾಣಿಸುತ್ತೆ. ಅದು ಹಾಕಲ್ಲ, ಇದು ಈ ಥರ ಒಂದು ಸ್ಟಿಕ್ಕರ್ ಹಾಕಿ ಅದು ಲೈಟ್ ಬರುವ ಒಳೆಯೋ ಥರ ಇರಬೇಕಿತ್ತು. ಅದೂ ಇಲ್ಲ. ಆ ಆರೋ ಮಾರ್ಕು ಅದೇ ಥರ ಇರಬೇಕಿತ್ತು. ಆ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಬರೆದಿದ್ದಾರೆ, ಕಾಣಿಸ್ತಾ ಇದೆಯಾ? ಇವತ್ತಲ್ಲಿ ಜಾತ್ರೆ ನಡೀತಾ ಇದೆ, ಸುಬ್ರಹ್ಮಣ್ಯಲ್ಲಿ ಜಾತ್ರೆ ನಡೀತಾ ಇದೆ. ಎಷ್ಟೋ ಜನ ಬಂದು ಒದ್ದಾಡ್ತಾ ಇದ್ದಾರೆ ಇದು ಸುಬ್ರಹ್ಮಣ್ಯಕ್ಕೆ ಹೋಗ್ಲಿಕ್ಕೋಸ್ಕರ. ಎಲ್ಲ ರೌಂಡ್ ಹೊಡಿತಾ ಇದ್ದಾರೆ. ಏನು ನಿಮ್ಮ ಮನೆ ಸ್ಕೆಚ್ ಪೆನ್ನಲ್ಲಿ ಬರೆದಿರೋದಾ? ಇದಲ್ಲಿ ನಿಮ್ಮ ಯೋಗ್ಯತೆ, ನಿಮ್ದು ಇದೆಲ್ಲ ಯೋಗ್ಯತೆ. ನಿಮ್ಮ ಯೋಗ್ಯತೆ ಇಲ್ಲೆಲ್ಲ ತೋರಿಸ್ತಾ ಇದ್ದೀರಲ್ಲ. ಕೋಟಾನು ಕೋಟಿ ದುಡ್ಡು ಸುರಿದು ಮಾಡ್ತಾ ಇರೋ ಜಾಗ ಅಲ್ಲಿ ನೋಡಿ. ಆ ಕಡೆ ದಾರಿ ಅಲ್ಲಿಗೆ ಟರ್ನ್ ಆಗಿ ಹೋಗ್ಬೇಕು, ಅದಕ್ಕೂ ಇಲ್ಲ. ಇದಕ್ಕೆ ಏನಂತ ಹೇಳ್ಬೇಕು? ಏನಂತ ಹೇಳ್ಬೇಕು? ಇದಕ್ಕೆ ಬೋರ್ಡ್ ತೋರಿಸಿ ಇದಕ್ಕೂ ಸ್ವಲ್ಪ ದುಡ್ಡು ಮಾಡಿರ್ಬೋದು, ಇದಕ್ಕೂ ಲಕ್ಷಗಟ್ಟಲೆ ತಿಂದಾಕಿರ್ಬೋದು. ಇವಾಗ ಮನೆಯಲ್ಲೇ ಕೂತು ಬರೆಯೋದು, ಆಮೇಲೆ ಬಿಲ್ ಮಾಡೋದು, ಇದೇ ಆಗೋಯ್ತು ನಿಮ್ಮ ಕರ್ಮಕಾಂಡ. ನೀವು ಆಗೋದ್ರೆ ಚೇಂಜ್ ಮಾಡಿ, ಇಲ್ಲ ನಾನೇ ಹಾಕ್ತೀನಿ. ನಮ್ಮ ನೀತಿ ತಂಡ ಹೆಸರಲ್ಲಿ ನಾನು ಬ್ಯಾನರ್ ಹಾಕ್ತೀನಿ ಇಲ್ಲಿ ನೋಡಿ. ನಿಮಗೆ ಯೋಗ್ಯತೆ ಇಲ್ಲದ್ರೆ ಅದು ಹೇಳಿ, ನಮಗೆ ಯೋಗ್ಯತೆ ಇಲ್ಲ ಮಾಡಲಿಕ್ಕೆ ಅಂತ. ಇದು ಮಾಡುವ ಕೆಲಸ ನಾವು ಮಾಡ್ಕೊಡ್ತೀವಿ. ನಿಮಗೆ ಯಾವುದೇ ಒಂದು ದಾರಿ ಇಲ್ಲ, ಹೋಗೋ ಯಾವ ಕಡೆನೂ ಏನು ಎಂಬುದೇನಿಲ್ಲ. ಅಲ್ಲಿ ನೋಡಿದ್ರೆ ಏನೋ ಸ್ವಲ್ಪ ಓವರ್ಟೇಕ್ ಮಾಡಿ ಸಾಕು, ಗಾಡಿ ಏನಾದರೂ ಗುಂಡಿ ಹೋಗಿ ಬೀಳುತ್ತೆ. ಆ ಥರ ಇದೆ. ಕಲ್ಲು ತಂದು ಹಾಕಿದ್ದಾರೆ. ಒಂದು 5 ಫೀಟ್ 3 ಫೀಟ್ ಆಗಿದೆ, ಮಣ್ಣು ಹಾಕಿಬಿಟ್ಟು ಜಾಮ್ ಮಾಡಿ ಬರ್ತಾ ಇರಬೇಕು. ಎಲ್ಲ ಕಲ್ಲು ತಂದು ಹಾಕಿಬಿಟ್ಟು ಏನೋ ಕಚ್ಚಲೆ ಕೆಲಸ ಮಾಡ್ತಾ ಇದ್ದಾರೆ. ನೀವೆಲ್ಲ ಇಂಜಿನಿಯರಿಂಗ್ ಓದಿದವರ ನೀವೆಲ್ಲ? ನಿಮ್ಮ ಕಲ್ಚರ್ ಕಾಲೇಜ್ ಅವಾರ್ಡ್ ಕೊಡಬೇಕಾಗತ್ತೆ ಈ ಥರ ಆದರೆ. ಇದನ್ನೇ ಎಲ್ಲಿಂದೆಲ್ಲ ಬಂದವನಿಗೆ ಕೆಲಸ ಕೊಟ್ಟರೆ ಇದೇ ಆಗೋದು. ಇಲ್ಲಿ ಎಷ್ಟು ಮಳೆ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಇದೆ, ಇಲ್ಲಿಯ ವಾತಾವರಣ ಗೊತ್ತಿರುವವರಿಗೆ ಕೆಲಸ ಕೊಡಲಿಕ್ಕೆ ನೋಡಿ. ಕಮಿಷನ್ ಮಾತ್ರ ತಿನ್ನೋದು ನೀವು ಬದುಕೋದಲ್ಲ. ಅದು ಆಗೋದರೆ ಎಚ್ಚೆತ್ಕೊಳ್ಳಿ. ರಾಷ್ಟ್ರೀಯ ಹೆದ್ದಾರಿಯವರೇ ಬಂದು ಇದೆಲ್ಲ ಸರಿಪಡಿಸಿ, ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಿ ನೀವು.